ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಹಾಗೂ ಮೂಡಬಿದರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ 80ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆರಂಭಗೊಂಡಿದ್ದು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ಚಾಲನೆ ನೀಡಿದರು. ಅಖಿಲ ಭಾರತ ವಿಶ್ವವಿದ್ಯಾನಿಲಯಗಳ ಒಕ್ಕೂಟದ ಸಹಭಾಗಿತ್ವದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಸಂಘಟಿಸಿರುವ 80ನೇ ರಾಷ್ಟ್ರೀಯ ಅಂತರ್ ವಿಶ್ವವಿದ್ಯಾನಿಲಯ ಕ್ರೀಡಾಕೂಟಕ್ಕೆ ಸಾಂಸ್ಕೃತಿಕ ಮೆರವಣಿಗೆ ಮತ್ತಷ್ಟು ಮೆರುಗು ನೀಡಿತು. ಹನುಮಂತ ದೇಗುಲದ ಬಳಿಯಿಂದ ಹೊರಟ ಸಾಂಸ್ಕೃತಿಕ ಮೆರವಣಿಗೆ ಬಶೀರ್ ಅವರ ಗರ್ನಲ್ ಸಿಡಿತ ಭವ್ಯ ಆರಂಭ ನೀಡಿತು. ಮುಂದೆ ಮಂಡ್ಯದ ನಂದಿಧ್ವಜ, ಪುಂಜಾಲ್ಕಟ್ಟೆಯ ಶಂಖದಾಸರು, ಹರೀಶ್ ತಂಡದ ಕೊಂಬು ಕಹಳೆ, ಬ್ರಹ್ಮಾವರದ ಪನಾಮ ಫಾರ್ಮ್ಸ್ನ ಸುಲ್ತಾನ ಹೋರಿ, ಕಾರ್ಕಳದ ರಂಜಿತ್ ಅವರ ಘಟೋತ್ಕಜ, ಉಡುಪಿ ಕಿಶೋರ್ ಅವರ ಉದ್ದದ ಮನುಷ್ಯ, ಗೂಳಿಕಟ್ಟಪ್ಪ, ಪಾಂಚ್ ಪಂಟರ್, ತೀನ್ ಪಂಟರ್, ಮಂಗಳೂರಿನ ಕೊರಕರ ಗಜ ಮೇಳ, ಆಳ್ವ ವರ್ಣಮಯ 80 ಕೊಡೆಗಳನ್ನು ಹಿಡಿದ ವರ್ಣರಂಜಿತ ದಿರಿಸಿನ ಹುಡುಗ ಹುಡುಗಿಯರು, 30 ತಟ್ಟಿರಾಯ ಮೈಸೂರು ಮಂಚು ತಂಡದ ಪುರುಷರ ನಗಾರಿ, ಮಹಿಳೆಯರ ನಗಾರಿ, ಕೇರಳದ ಭಾರಿ ಕೋಳಿಗಳು, ಕಾರ್ಕಳದ ದಿವಾಕರ್ ಅವರ ಭಾರಿ ಗಾತ್ರದ ಕೋಳಿಗಳು ಎಲ್ಲರನ್ನ ಆಕರ್ಷಿಸಿದವು. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ವಿವೇಕ್ ಆಳ್ವ ಸಹಿತ ಟ್ರಸ್ಟಿಗಳು, ಸಿಬ್ಬಂದಿಗಳು ಸಮಗ್ರ ಉಸ್ತುವಾರಿಯನ್ನ ನೋಡಿಕೊಂಡರು. ಈ ಎಲ್ಲ ತಂಡಗಳಲ್ಲಿ ಆಳ್ವ ವಿದ್ಯಾರ್ಥಿಗಳೇ 2000ಕ್ಕೂ ಅಧಿಕ ಇದ್ರೆ, ಇತರ ಕಲಾ ತಂಡಗಳಲ್ಲಿ ಸುಮಾರು 3000ಕ್ಕೂ ಮಂದಿ ಕಲಾವಿದರಿದ್ದು, ಈ ಹಿಂದೆ ಮೆರವಣಿಗೆಗಿಂತ ಭವ್ಯವಾಗಿ ವೀಕ್ಷಕರ ಕಣ್ಮನ ಸೆಳೆದವು. ಮೂಡುಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ 5 ದಿನಗಳ ಕಾಲ ನಡೆಯುವ 80ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಅಥ್ಲೆಟಿಕ್ ಕ್ರೀಡಾಕೂಟಕ್ಕೆ ಕೇಂದ್ರ ಯುವಜನ ಸೇವೆ ಮತ್ತು ಸಬಲೀಕರಣ ಸಚಿವ ಕಿರಣ್ ರಿಜಿಜು ಅವರಿಂದ ಅದ್ದೂರಿ ಚಾಲನೆ ಸಿಕ್ಕಿತು. ರಾಷ್ಟ್ರದ ವಿವಿಧ ವಿಶ್ವವಿದ್ಯಾನಿಲಯಗಳಿಂದ ಭಾಗವಹಿಸಿರುವ ಕ್ರೀಡಾಪಟುಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಕೇಂದ್ರ ಕ್ರೀಡಾ ಸಚಿವ ಕ್ರೀಡಾಪಟುಗಳಿಂದ ಗೌರವ ರಕ್ಷೆಯನ್ನ ಸ್ವೀಕರಿಸಿದ್ರು. ಈ ಸಂದರ್ಭ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ, ವಿವೇಕ್ ಆಳ್ವ, ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡುಬಿದ್ರೆ.